ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್ಸ್. ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಅಂಡ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಆಗಿ ಡೈಲಿ ವ್ಲಾಗ್ಸೇ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಹಾಗಾಗಿ ಮನೇಲಿದ್ದೀನಿ. ಸೊ ಸುಮ್ಮನೆ ಮಾಡೋಣ ಅಂತ ಅನಿಸ್ತು. ಅಂಡ್ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡಿ ಇವತ್ತಿನ ವಿಡಿಯೋ. ಅಂಡ್ ಫ್ರೆಂಡ್ಸ್, ಈಗ ಟೈಮ್ ಬಂದು 11 ಗಂಟೆ ಆಗ್ತಾ ಬಂತು. ಇನ್ನು ಅನ್ನ ಮಾಡ್ಬೇಕಷ್ಟೇ. ಸೊ ಲೇಟ್ ಆಗ್ಬೋದು ಅಂತ ಹೇಳಿ ಇವತ್ತು ಕುಕ್ಕರಲ್ಲೇ ರೈಸ್ ಮಾಡ್ತಾ ಇದ್ದೀನಿ. ಅಂಡ್ ಇದು ಬುಲೆಟ್ ರೈಸು. ಸೊ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಾ ಇರೋದು. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇದು ಬಂದು ಬುಲೆಟ್ ರೈಸ್. ವಾಶ್ ಮಾಡ್ಕೊಳ್ಳೋಣ. ಮೆಜರ್ಮೆಂಟು ಇದರಲ್ಲಿ 6 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಆ್ಯಂಡ್ ಈಗ ಇದನ್ನ ಕುಕ್ಕರಲ್ಲಿ ಸೊ ಇದು 2 ವಿಷಲ್ ಆಯಿತು. ಈಗ ಆಫ್ ಮಾಡ್ತಾ ಇದ್ದೀನಿ. ಸೊ ಡೋರ್ ಹಾಕೊಂಡ್ಬಿಟ್ಟಿದ್ದೀನಿ. ಮನೇಲಿ ಯಾರೂ ಇಲ್ಲ, ಹಾಗಾಗಿ ಬೇಗ ಬಾ. ತೆಂಗಿನಕಾಯಿ ಸುಳಿಬೇಕಷ್ಟೇ. ಇನ್ನು ತೆಂಗಿನಕಾಯಿ ಇಲ್ಲ. ಆ್ಯಕ್ಚುಲಿ ನಾವು ಇಡ್ಲಿ ಮಾಡೋದು. ತೆಂಗಿನಕಾಯಿ ಇಲ್ಲಿ ಚೆನ್ನಾಗಿರೋದು ಯಾವ್ದು? ಇಲ್ಲಿ ಬಾ, ಈ ಕಡೆ. ಎಂತರದ್ದು? ನೀನು ಇಲ್ಲಿ ನಿಲ್ಲು. ನಮ್ಮ ಹಸು ಮಲ್ಗಿದೆ. ಸೊ ಮಲ್ಪ ದಾಯ್ ಮುಪ್ಪ. ತೆಂಗಿನಕಾಯಿ ತಗೊಂಡು, ಸೊ ಇದು ತೆಂಗಿನಕಾಯಿ ಸುಳಿಯೋದು ಮಿಷನ್. ಇದಕ್ಕೆ ಹೀಗೆ ಮಾಡಿದ್ರೆ ಆಯ್ತು. ಅಷ್ಟೇ. ಸೊ ಈಸಿಯಾಗಿ ಆಗುತ್ತೆ. ಕಾಲು ಈ ತರ ಇಲ್ಲಿ ಇಡ್ಬೇಕು, ಯಾಕಂದ್ರೆ ಇದಕ್ಕೆ ಇದು ಬ್ಯಾಲೆನ್ಸ್ ಸಿಗ್ಬೇಕಲ್ಲ. ಕಾಲು ತೆಗ್ದ್ರದ್ದು ನಿಲ್ಲಲ್ಲ. ಕ್ಯಾಮರಾ ಹಿಡ್ತಾ ಇದೀವಿ ಹೊಡ್ಚಿ ಅಂತ ಅಮ್ಮ ತೋಜುಂಡ ಅಮ್ಮ ಅಮ್ಮ ಕಾಯಿ ಕಣಕ ಅಮ್ಮ ಕಾಯಿ ಅನ್ಕೊಂಡು ಬಲೆ ಪೈ 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 ಪೈ. ಸೊ ನಮ್ಮ ತೆಂಗಿನಕಾಯಿ ರೆಡಿ ಆಯ್ತು. ಅಂಡ್ ಇದನ್ನ ಕಟ್ ಮಾಡ್ಬೇಕಲ್ಲ ರುದ್ದು. ಬಾ ಕಟ್ ಮಾಡೋಣ. ವಿಡಿಯೋ ಮಾಡು ನೀನು. ಕ್ಯಾಮ್ರಾ ಇಲ್ಲಿ ಬಾ, ಇಲ್ಲಿ ಬಾ. ಕ್ಯಾಮರಾದಿಂದ ಕೈ ಇಡ್ಬೇಡ. ನಾನು ಕಟ್ ಮಾಡ್ತೇನೆ. ನೀನು ವಿಡಿಯೋ ಮಾಡು. ಅಮ್ಮ ಕಾಣ್ತದ ನೋಡು. ತೋಜನ
ದಾಯ್ತರದ್ದು ನೋಡಿ ಈ ತರ ಇವಳು ಇರಿಟೇಷನ್. ಸೊ ಅದೀಗ ವಿಜಲ್ ಆಗುತ್ತೆ. ಅದು ವೈಟ್ ರೈಸ್, ಇದು ಬಾಯ್ಲ್ಡ್ ರೈಸ್. ಬಾಯ್ಲ್ಡ್ ರೈಸ್ ಇಟ್ಟಿದ್ದೀನಿ. ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ವಿಜಲ್ ಆಗಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಸಂಜೆ ಆಯಿತು. ಟೈಮ್ ಬಂದು 5 o'clock. ಆ್ಯಂಡ್ ಹೃದಯ ಮಲಗಿದ್ದು, ಈಗ ಎದ್ದಿದ್ದಷ್ಟೇ. ಆ್ಯಂಡ್ ಈಗ ಈವ್ನಿಂಗ್ ಒಂದು ವಾಕ್ ಹೋಗ್ತಾ ಇದ್ದೀವಿ. ಸೊ ಟೀ ಎಲ್ಲ ಆಯಿತು. ಅಮ್ಮ ಸೊ ವಾಟ್? ಸೊ ಫಾಲೋ ಮೀ. ಅಲ್ಲಿ JCB ವರ್ಕ್ ಮಾಡ್ತಾ ಇದೆ, ಹಾಗಾಗಿ ಸ್ವಲ್ಪ ಸೌಂಡ್ ಇದೆ, ಕೇಳಿಸ್ತಾ ಇದೆ. ದಾತರದ್ದವು JP ಅಂತೆ, JP.